ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಹಮ್ಮಿಕೊಂಡಿರುವ ಎನ್ಐಟಿಕೆ ಟೋಲ್ಗೇಟ್ ಚಲೋ ಬೃಹತ್ ಜಾಥಾ ಭಾರಿ ಜನಸಂದಣಿಯೊಂದಿಗೆ ಇಂದು ಬೆಳಗ್ಗೆ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿ 66ರ ಹೆಜಮಾಡಿ ಟೋಲ್ಗೇಟ್ ಸಮೀಪದಲ್ಲಿರುವಂತಹ ಜೂನಿಯರ್ ಕಾಲೇಜು ಬಳಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಚಾಲನೆಯನ್ನ ನೀಡಿದರು. ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಸೇರಿದಂತೆ 100ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಕಾರ್ಯಕರ್ತರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಸುರತ್ಕಲ್ ತಾತ್ಕಾಲಿಕ ಟೋಲ್ಗೇಟ್ ತೆರವಿಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ನೀತಿಗೆ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಹೆಜಮಾಡಿ ಟೋಲ್ಗೇಟ್ನಿಂದ ಆರಂಭಗೊಂಡಂತಹ ಕಾಲ್ನಡಿಗೆ ಜಾಥಾ ಸುರತ್ಕಲ್ ಟೋಲ್ಗೇಟ್ ಬಳಿಯವರೆಗೆ ಸಾಗಿ ಬಂತು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಪಾಲ್ಗೊಂಡಿದ್ರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಮೂಡಬಿದ್ರೆ ಮಾಜಿ ಶಾಸಕ ಅಭಯಚಂದ್ರ ಜೈನ್, ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕೊಳಾಯಿ, ಬಿಲ್ಲವ ಮಹಾಮಂಡಲಾಧ್ಯಕ್ಷ ರಾಜಶೇಖರ್ ಕೋಟ್ಯಾನ್, ನ್ಯಾಯವಾದಿ ದಿನೇಶ್ ಹೆಗಡೆ ಉಳೆಪಾಡಿ, ಹೋರಾಟ ಸಮಿತಿಯ ಮುನೀರ್ ಕಾಟಿಪಳ್ಳ ಮತ್ತಿತರರು ಭಾಗವಹಿಸಿದ್ದಾರೆ. ದಾರಿಯುದ್ದಕ್ಕೂ ಪ್ರತಿಭಟನಾಕಾರರಿಗೆ ಕುಡಿಯಲು ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಟೋಲ್ಗೇಟ್ ತೆರವಿಗೆ ಈ ಹಿಂದೆ ಹಲವು ಬಾರಿ ಪ್ರತಿಭಟನೆ ನಡೆದಿದ್ರೂ ಕೂಡ ಟೋಲ್ಗೇಟ್ ತೆರವುಗೊಳಿಸದ ಕೇಂದ್ರ ಸರ್ಕಾರದ ನೀತಿಗೆ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲ ದಿನಗಳ ಹಿಂದೆ ಮಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಕೂಡ ದೆಹಲಿಯಲ್ಲಿ ಸಭೆ ನಡೆಸಿ ಟೋಲ್ಗೇಟ್ ರದ್ದುಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ರು. ಬಳಿಕ ನಡೆದ ಸಭೆಯಲ್ಲಿ ಈ ಟೋಲ್ಗೇಟ್ ಅನ್ನ ಎನ್ಎಂಪಿಎ ಒಳಗೆ ಸ್ಥಳಾಂತರ ಮಾಡಿಸುವುದಾಗಿ ಹೇಳಿದ್ರು. ಆದರೂ ಟೋಲ್ಗೇಟ್ನಲ್ಲಿ ಶುಲ್ಕ ಪಡೆದುಕೊಳ್ಳಲಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ ಬಾಂಧವ ಅವರು ಇಲ್ಲಿ ವಿನೂತನ ರೀತಿಯ ಪ್ರತಿಭಟನೆಯನ್ನ ನಡೆಸಿದ್ರು. ತಾತ್ಕಾಲಿಕವಾದ ಟೋಲ್ ಇರುತ್ತೀರಿ, ಹೆಜಮಾಡಿಯಲ್ಲಿ ಟೋಲು ಬಂದರೆ ಸುರತ್ಕಲ್ನಿಂದ ತೆರವು ಅಂದಿರಿ. 6 ವರ್ಷ ದಾಟಿದೆ, ಈಗ 2 ಕಡೆಯೂ ಟೋಲ್ ಗೇಟ್ ಬಂದಿದೆ.